ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಮಹಾಸಭೆಯು ಬದಿಯಡ್ಕ ವೀಣಾವಾದಿನಿ ಸಂಗೀತ ಪೀಠಂನಲ್ಲಿ ಸಂಘಟನೆಯ ಅಧ್ಯಕ್ಷ ರವಿ ನಾಯ್ಕಪ್ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಡಿವೈಎಸ್ಪಿ ಡಾಕ್ಟರ್ ವಿ ಬಾಲಕೃಷ್ಣ ಮುಖ್ಯ ಅತಿಥಿಯಾಗಿದ್ದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಸ್ಥಳೀಯಾಡಳಿತ ಸಂಸ್ಥೆಗಳಿಗೆ ಆಯ್ಕೆಯಾದ ಪತ್ರಕರ್ತರ ಕುಟುಂಬ ಸದಸ್ಯರಾದ ಅಶ್ವತಿ, ಅಶೋಕ್, ವಿದ್ಯಾಕುಮಾರಿ, ಪ್ರಿಯಾಂಕಾ, ಶ್ಯಾಮ್ ಪ್ರಸಾದ್ ಸರಳಿ, ಸುನೀನಾ ಹಾಗೂ ಕನ್ನಡಿಗ ರಾಮಪ್ಪ ಮಂಜೇಶ್ವರ ಎಂಬುವರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ವೇದಿಕೆಯಲ್ಲಿ ಎಆರ್ ಸುಬ್ಬಯ್ಯ ಕಟ್ಟೆ, ಗಂಗಾಧರ್ ತೆಕ್ಕೆಮೂಲೆ, ಶ್ರೀಕಾಂತ್ ನೆಟ್ಟಣಿಗೆ, ರಾಘವ ಚೇರಾಲ್, ಪ್ರೊಫೆಸರ್ ಎ ಶ್ರೀನಾಥ್, ಜಯಪ್ರಕಾಶ್ ನಾರಾಯಣ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. കന്നഡ ബോർഡർ ഡെവലപ്മെന്റ് അതോറിറ്റി ആയിട്ട് ബന്ധപ്പെട്ടിട്ടുള്ള ഒരു മീറ്റിംഗ് അതിൻ്റെ ഒരു പ്രോഗ്രാമിൻ്റെ ഭാഗമായിട്ട് വന്നതാണ്. ഞാനിതിനു മുമ്പേ നമ്മുടെ കന്നഡ പത്രപ്രവർത്തക ടീം, കാസർഗോഡ് ടീമിൻ്റെ ഭാഗമാവാൻ എനിക്ക് ഇതിനു മുമ്പേ പറ്റിയിട്ടുണ്ട്. വളരെ സന്തോഷം. എനിക്കിതിൽ പലരെയും നേരിട്ട് അറിയാം. പോലീസിലുള്ള സമയത്ത് പല പല കാര്യങ്ങളിലും ഇവരെല്ലാവരും വിളിച്ച് എന്നെ ഇങ്ങോട്ട് ശല്യപ്പെടുത്തി ಅಧಿಕಾರವನ್ನು ಸ್ವೀಕರಿಸಿದ ನಮ್ಮ ಜಿಲ್ಲಾ ಪಂಚಾಯತ್ ಸ್ವಾಗತಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಗೌರವಿಸಿದ್ದಾರೆ. ನಮ್ಮ ಜೊತೆ ಸೇರಿಕೊಂಡಿರುವ ಅನೇಕ ಕೆಲಸ ಕಾರ್ಯಗಳಿದ್ದರು. ಡಾಕ್ಟರ್ ವಿ ಬಾಲಕೃಷ್ಣ ಹಿರಿಯ ಪೊಲೀಸ್ ಅಧಿಕಾರಿ, ರೆಹಮಾನುದ್ದಿ ಅವರ ವಿ4 ನ್ಯೂಸ್ ಮಂಜೇಶ್ವರ.